ಕಟ್ಟದ್ದು ಕೋಳಿ, ನಾಟಿ ಕೋಳಿ ಬಿಡ್ಲಿಕ್ಕೆ ಆಗ್ತಿಲ್ಲ. 10 ಬಿಸಿಲು ಬಂತು ಒಮ್ಮೆಲೆ ಸಡನ್. ಅಂಡ್ 4:45 ಅಂಡ್ ತುಲೆ ಸುಮಿತ್ ಅನ್ನೋದು ಅಂದ್ ನಮ್ಮ ಸುಮಿತ್ ಸ್ಕಾಲರ್ ತುಲೆ ಮಮ್ಮಿ ಊರು ಹಿಡ್ದು ಕಡ ಬಿಡ್ತೀರ ಅಕ್ಕಾಗ ಸ್ವಲ್ಪ ಕಟ್ ಮಾಡ್ತಾರೆ. ಇದು ಒಂಜಿ ಸೈಡ್ ಫ್ಲಿಪ್ ಮಾಡ್ತಿದ್ದು ಇಂಚ ಕಲರ್ ತುಷಾರ್ಲರಿ ಸುತ್ತಾಡ್ತಿದ್ಯಾ ಕೊಡ್ಲಿಕ್ಕಿಲ್ಲ. ಈಗ ನಾವು ಕ್ಯಾಂಪ್ ಎಲ್ಲ ತಕೊಂಡೋಗ್ಲಿ ಕ್ಯಾಂಪ್ ಗಂಟೆ ಕಾಂಡದ 4:45 ಅಂಡ್ ತುಲೆ ಬಿತ್ತದೋಜಿ ಓಪಿನಿದ್ದ ಲೆಸೊಂಬರ್ರೆ ಎನ್ನ ವ್ಯಕ್ತಿ ಬರೋದಿಲ್ಲ ಊರು ಅಂಚಾಲ್ ಕಾಂಡ್ ಅಲ್ಪ ಜತ್ತೊಲ್ಗೆ ನಮ್ಮ ಅಲ್ಪ ಮೈನ್ ಬಸ್ ಸ್ಟ್ಯಾಂಡ್ ಅಲ್ಪ ಅಂಚಾಲ ಎಂತ ಲೆಸೊಂಬರ್ರೆ ನಮಸ್ತೆ ಎಂಚತ್ತ ನಿಮ್ಮ ಪಯಣ ಇಂತಂತು ಇನಿಗೆ ಪತೊಂದುಂತಾರೆ ಯಾರು ಅಂಡಿರವೇನು ಏನು ಪಂಡನ ಪತೊಂದುಂತುಂದು ಹೇಗಿದ್ದೀರಿ? ಸುಮಿತ್ ಅನ್ನೋದು ಅಂದ್ ನಮ್ಮ ಸುಮಿತ್ ಸ್ಕಾಲರ್ ಕೇಕ್ ಕಟ್ ಮಾಡ್ಲೇ ವಿಂಕ್ಲ ತಿನ್ಲೆಕ್ಕ ಬಾರಿ ಸರ್ಲನು ಟಾಪರ್ ಮಾಡು ಸುಮಿತ್ ಅಣ್ಣೆ 74th ರ್ಯಾಂಕ್ ಗೊತ್ತುಂಡಿ ಮಮ್ಮಿ ಕಡ ಬಿಡ್ತೀವಿ ಆವ ಜೀಗುಜ್ಜೆ ಒಂದು ಕೋರಿ ಯಾವ್ದು ಕೋರಿ? ಅದು ಕಟ್ಟದ್ದು ಕೋಳಿ, ನಾಟಿ ಕೋಳಿ ಆಯ್ತಾ? ಗೊತ್ತುಂಟೆ ಗೈಸ್ ಹ್ಮ್ ಒಂದು ಉಪ್ಪಡ್ ಬಚ್ಚಿ ಬತ್ತು ಪುರ್ಸೋತಿಜ್ಜು ಮೊಲಿ ನೋಡ್ಲಿಕ್ಕೆ ಪುರ್ಸೋತಿಲ್ಲ. ಅನ್ಬಾಕ್ಸಿಂಗ್ ಮಲ್ಪುಗ ಬೊಕ್ಕ ಮಲ್ಪುಗ ಕೈ ಕಡ್ದೆ ಕ್ಯಾಮಿಯೋ ತುಲೆ ಮಮ್ಮಿ ಊರು ಹಿಡ್ದು ಕಡ ಬಿಡ್ತೀರ ಅಕ್ಕಾಗ ಸ್ವಲ್ಪ ಹೇಳ್ಬೇಕು. ಹಾ ಹೌದು ಕನ್ನಡ ವ್ಲಾಗ್ ವ್ಯೂವರ್ಸ್ ಕನ್ನಡದವರು ನೋಡಿ ಗೈಸ್. ಅಮ್ಮ ಊರಿಂದ ಕಳಿಸಿದ್ದ ಅಮ್ಮ ಮತ್ತೆ ಅಪ್ಪ ಒಂದು ಅಮ್ಮ ಮತ್ತೆ ಡ್ಯಾಡಿ ಊರಿಂದ ಕಳಿಸಿದ್ದು. ಫಸ್ಟ್ ನೀನ್ ಕನ್ಫರ್ಮ್ ಮಾಡಿ ಏನಂತ. ಸುಮಿತ್ ಅಣ್ಣನಿಗೆ, ಅಕ್ಕನಿಗೆ, ಜೀಜುಗೆ, ಅಮ್ಮನಿಗೆ ಕಳಿಸಿತು ಮತ್ತೆ ನಂಗೆ ಸಹ. ಈಚೆ ಬಾವುನ್ ಸಹ ಕಾಣ್ತಾನೆ ಅಲ್ಲ. ನೋಡಿ ಇವರು ಕಟ್ಟು ಮಾಡುವಾಗ ನಾಳೆ ಬೆಳಿಗ್ಗೆ ಆಗುತ್ತೆ. ಆಯ್ತು ಬೆಳಿಗ್ಗೆ ಪ್ಯಾಕಿಂಗ್ ಪ್ಯಾಕಿಂಗ್ ಮೇಲೆ ಪ್ಯಾಕಿಂಗ್. ಓ ನನ್ನ ಫೇವ್ರೇಟ್ ಪಾತ್ರೊಡ್ಡೆ ಮತ್ತೆ ಗಟ್ಟಿ. ಅದಕ್ಕೆ ತರುವಾಗ 2 ಮುಂಚೆ ಹಾಕ್ಬೇಕು ಮುಂಚೆ ಹಾಕ್ಬೇಕು. ಅದಕ್ಕೆಲ್ಲ ನೀವು ಹಾಕಿ ಮುಂಚಿ. ಅದಲ್ಲ ಹಾಗಲ್ಲ, ದೃಷ್ಟಿ ಪೂರ್ಣಕ್ ಕೊದಿ ಪೂರ್ಣ ಹಾಗೆ ಅದಕ್ಕೆ ಹೀರೆ ಹಾಕಿದ್ ಬರ್ಬಾರ್ದಂತ ನಂಬಡೆ ನಿನ್ನ ಪ್ಲೇಟ್ ಅಮ್ಮನ ದೊಡ್ಡ ಮನಸ್ಸು ನಂತ ಒಬ್ಬ ಆಯ್ತು. ಅಮ್ಮನ ಪುಗಾರಿಯರು ದೊಡ್ಡ ಮನಸ್ಸು, ದೊಡ್ಡ ಕಣ್ಣು. ಹೌದು, ಚಿಕ್ಕದೆಲ್ಲ ಕಾಣುದಿಲ್ಲ ದೊಡ್ಡದೇ ಒಂದು ಗಟ್ಟಿ ಬೆಳಕಾಯ್ದನ 10 ಅವೇನು ಒಂದು ಬೇತೆ ಒಂದು ವರ್ಷ ತಿನ್ನೋಡ್ಗೈತೆ ಪತ್ರೊಡ್ಡೆದ ಗಟ್ಟಿ. ಚೂರ್ ಮೋನೆ ತೋಜಲಿ ದೀದಿ ಕಟ್ಟು ಮಾಡ್ತದ ಒಂದ್ ಚಕ್ಕುಲಿ ಏತ್ ರುಚಿ ಉಂಡು ಗೊತ್ತುಂಡೆ ಅಂದ ಮಸ್ತ್ ತಿಂದು ತುಲೆ ಬೊಕ್ಕ ನೀವು ಭಯಂಕರ ಅಲ್ಲ ಇದು ಸಜ್ಜಿಗೆ ಹತ್ತು ಸಜ್ಜಿಗೆ ಗೈಸ್ ನೋಡಿ ಐನೂದು ಒಂದೇ ಬಿಸ್ನೆಸ್. This is business. This is business. ಈಗ ನಾವು ಇಲ್ಲಿ ಬ್ಯಾಂಗ್ಳೂರಿದ ಅಂಗಡಿಗೆ ಮಾರ್ಲಿಕ್ಕೆ ಗೈಸ್ ನೋಡಿ ಸಾಧನೆ ಬರ್ತಿದ್ದಾರೆ. ಗಿಚ್ಚಲಿಕ್ಕೆ ಆಗುದಿಲ್ಲ ಅದನ್ನು ಅಂದು ಸಾಧನೆ ಆಗ್ತಾ ಉಂಟು ಗೈಸ್. ಕಮಾನ್ ಎಂತ ಪ್ಯಾಕಿಂಗ್ ಮಾಡಿ ಅದಕ್ಕೆ ಹೇಳುದು ಅಮ್ಮಂದು ಮತ್ತೆ ಡ್ಯಾಡಿಂದು ಪ್ಯಾಕಿಂಗ್ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಸ್ಟ್ರಾಂಗ್ ಆಗಿ ನೋಡುವ ಅಂತ ಮಗಳು ಎಷ್ಟು ಗಟ್ಟಿಯಾಗಿದ್ದಾಳ ಅಂತ. ನೀವು ಎಂತ ಮಾರ್ರೆ ನಿಮ್ಮ ಕೂಲಿ ಇದಲ್ಲ ಸ್ಟ್ರಾಂಗ್ ಅಲ್ವಾ? ಕೂಲಿ ಕೊಂಬಾರ್ದು ಅತಿ ನಮ್ಮ ಕುಳಿತು ಎನ್ನ ಶೋಕ್
ಈ ಪೊರ್ಲಾತನ ಕೂಲಿ ಪೊರ್ಲು ಎಲ್ಲ ಬರ್ಲಿ ನೀನು ಚಂದವಾ ಇಂಚಿನ ಮಾಡಿ ಇಚ್ಚಾರ ನಮ್ಗೆ ಕಟ್ಟೆ ಅನ್ಕೊಡ ಸಾಧನೆ ಆದ್ಮೇಲೆ ಇವರಿಗೆ ಮಂಡೆ ಬಂತು ಕಟ್ ಮಾಡ್ಬೇಕಂತ. ಹಾ ಒಂದು ಪಡಂತೇನೆ ನೋಡಿ ಗೈಸ್, ಉಪ್ಪಡ್ ಪಚ್ಚಿರು ಉಪ್ಪಡ್ ಪಚ್ಚೀರ್ ಗೈಸ್. ಮೋನ್ ವಿಡಿಯೋ ಅಂತ ನಮ್ಮ ಮೋನೆ ತೋಜುಜಿ ಇವರಿಗೆ ಮುಖ ನೋಡ್ಬೇಕಂತೆ. ಉಪ್ಪಡ್ ಪಚ್ಚೀರ್ ನೋಡ್ಲಿಕ್ಕೆ ಹೇಳುದ ನಿಮ್ಮನ್ನು ನಮ್ಮ ಮುಖ ನೋಡಿ ಗೈಸ್, ಉಪ್ಪಡ್ ಬಚ್ಚೀರ್ ಇದಕ್ಕೆ ಹೇಳುದು ಉಪ್ಪಡ್ ಪಚ್ಚೀರ್. ಇದು ಕನ್ನಡದಲ್ಲಿ ಏನ್ ಹೇಳುದು? ಉಪ್ಪಡ್ ಬಚ್ಚೀರ್, ಜಾಕ್ ಫ್ರೂಟ್ ಬಜ್ಜಿ. ಉಪ್ಪು ಗಬ್ಬಾಯಿ ಬಜ್ಜಿ ಜಾಕ್ ಫ್ರೂಟ್ ಬಜ್ಜಿ ಗೈಸ್. ಪತ್ರೊಡೆ ಫ್ರೈ ಆದಂಟು ಗೈಸ್. ಇಲ್ಲಿ ಪತ್ರೊಡೆ ಫ್ರೈ ಆಗ್ತಾ ಉಂಟು. ಅಕ್ಕ ಮಾಡ್ತಿದ್ದಾರೆ, ಅಮ್ಮ ಕೊಟ್ಟಿದ್ದನ್ನು. ಮಮ್ಮಿ ಕೊಡ್ತೀನಿ ನನ್ನ ಫೇವರೇಟ್ ನನ್ನ ಮಸ್ತ್ ಫೇವರೇಟ್. ಒಂದು ಇಂಚ ಎಣ್ಣೆಡು ಫ್ರೈ ಮಾಡಿ 5x ದಿನ ಕೊಡೋದ. ಎಣ್ಣೆಡು ಫ್ರೈ ಮಾಡ್ತಿದ್ದು ಒಂದು ತಿಂಡಂಡತೆ ಕಟ್ಕುಟ್ ಕಾಪು ಮಸ್ತ್ ಶಾಪ್ ಒಂದು ಎಂಕುಲು ಬೊಂಬೈ ಡುಪ್ಪುನಾಗ ನಮ್ಮ ಬರಿಟ್ ಮರಾಠಿ ದಬ್ಬಲ್ ಇತ್ತೇವೆ ಅಗುಲ್ ಮಲ್ತೊಂದಿತ್ತೇವೆ. ಬಟ್ ಅಗಲ್ನ ಒಂಥರ ರುಚಿಯೇ ಬೇತೆ, ಒಂದೊಂಥರ ರುಚಿಯೇ ಬೇತೆ, ಒಂದೊಂಥರ ಭಯಂಕರ ಶೋಕ್. ಅಗಲ್ನೆ ಟಬಲ್ ಪುರ ಎಂಚಿನ ಗ್ರೀನ್ ಚಟ್ನಿ ಏನನ್ನ ಪುರ ಮಾಡ್ತಾರೆ ನಮ್ಮ ಪುರ ಉಪುರ ಹಾಕಿ ನಾವು ತಿಂದ್ವಿ. ನಮ್ಮ ಕಾಲಿಯ ರುಚಿ ಮೂಲು ನಮಕ್ ಊರ್ದ ಕೋರಿ ಬೈದನ್ ಕಟ್ಟದ ಕೋರಿ ಊರ್ದ ಕೋರಿ ಎಂಚಿನ ಕೋರಿ ಅವೇನಾ ಕಟ್ಟದ ಕೋರಿ. ಕಟ್ಟದ ಕೋರಿ ಬೈದನಲ್ಲಿ ಮಮ್ಮಿ ಸುಕ್ಕ ಮಲ್ತು ಕಡಪಡ್ತೇವೆ. ಕಟ್ಟದ ಕೋರಿ ತಿನ್ಪಿನ ಆಗುಲಲ್ಲ ಮೂಲ್ ಮೇರ್ 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 ಬೇರೆ ಮಾತ್ರ ಏಂಕುಲ್ ಪುರ ಕಟ್ಟದ ಕೋರಿ ಅದು ತಿನ್ಪುಜ ಮೋಲಂಗಿ ಮರ ತಿಂದು ಬೈದಲ್ಲಪ್ಪ ಬಾರಿ ಶೋಕುಂಡುಗೆ ಮನೆ ನನ್ನಲ್ಲ ಚಳಿಯೇ ಉಡ್ತುಜಿ. ಎಂತ ನಿಂಗೆ ಬ್ಯಾಂಗ್ಳೂರ್ ಅಷ್ಟು ಚಳಿ ಆಗ್ತುಂಟಾ? ತುಂಬಾ. ನಾವೆಲ್ಲ ನೋಡಿ ನಾವೆಲ್ಲ ಎಂತ ಹಾಕುದಿಲ್ಲ, ನಮ್ಗೆ ಚಳಿ ಆಗುದಿಲ್ಲ. ಅದು ನಿಮ್ಗೆ ಅಭ್ಯಾಸ ಉಂಟಲ್ಲ ಅದಕ್ಕೆ. ನಮ್ಗೆ ಈಗ ಬಂದು ಸೆಟ್ ಆಯ್ತಲ್ಲ ಅದಕ್ಕೆ ಅಲ್ವಾ. ತುಲೆ ನಮ್ಮ ಮಮ್ಮಿನ ಸ್ಪೆಷಲ್ ಪಾತ್ರಡ್ಡೆ ಬಲೆ ಬಲೆ ತಿನ್ನಿ. ಇದು ಒಂಜಿ ಸೈಡ್ ಫ್ಲಿಪ್ ಮಾಡ್ತಿದ್ದು ಇಂಚ ಕಲರ್ ಬರ್ತದೆ. ಅಡಂಜು ಫ್ರೈ ಅದೇ ಬಿಡೋಡು ಶಾಲೋ ಫ್ರೈ ಫುಲ್ ಫ್ರೈ ಆತ್ ಶುಗರ್ಲೆಸ್. ಬೊಕ್ಕ ಶುಗರ್ಲೆಸ್ ತಿಕ್ಕುನಾಗೆ ಸಿಗ್ತದೆ ಬ್ಯಾಂಗ್ಳೂರಲ್ಲಿ ಸಿಗ್ತದೆ ಶುಗರ್ಲೆಸ್ ಸಿಗ್ತದೆ. ತುಷಾರ್ಲಾರಿ ಕಾಸಾಗ್ತಾನ ನಮ್ಮ ತಿಂಡಿ ಈ ಐಕ್ಯ ವೈದ್ಯ ನೋಡು ಬ್ಯಾಂಗ್ಳೂರ್ಗೆ. ಐಸ್ ತಿನ್ನಿ. ಬ್ಯಾಂಗ್ಳೂರ್ಗೆ ಅದಕ್ಕೆ ಬಂದದ ಹೌದು, ತಿನ್ಲಿಕ್ಕೆ ಕೆಳಗಡೆ ಬಿತ್ತು. ನಮ್ಮ ಇರ್ಬೇಕು ಬೆನ್ಪುದ. ಅಂಚ ಎಂಚಂಡು ಈ ಫಸ್ಟ್ ಟೈಮ್ ತಿಂತಿನದ ಎಂಚಂಡು ಶೋಕುಂಟು. ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ, ಆ ತರ ಬಿಸಿಲು ಬಂತು ಒಮ್ಮೆಲೆ ಸಡನ್. ಯಪ್ಪ ಏನಿದೆ ಅಲ್ಲಿ ನೋಡಿ, ವೆದರ್ ಫುಲ್ ಇದೆಂತ ಮೋಡ ಆಗಿದೆ, ಮೋಡ ಆಗ್ತದೆ. ಇಲ್ಲಿ ನೋಡಿ ಬಿಸಿಲು, ಕ್ಲೀನ್ ಸ್ಕೈ. ಇಲ್ಲಿ ಇವಳು ಏನಿಲ್ಲ ಕುಡ್ಪಲ್ ಭೂತ ತರ ಆಗಿದ್ದಾಳೆ. ಇಂತೆಲ್ಲ ನಮ್ದು ನೇಬರ್ ಇದ್ದು ಪ್ಲಾಂಟೇಶನ್ ನೋಡಿ ಗೈಸ್, ಎಷ್ಟು ಎಲ್ಲ ವಿದ್ದದ್ದುಂಟು ಎಲ್ಲ ನೋಡಿ, ಎಷ್ಟು ಚಂದ ಮಾಡಿದ್ದಾರೆ. ಇದಲ್ಲ ಇಡಬಲ್ಲ ನಿನ್ನ ಒಪಿನಿಯನ್ ಕೊರ್ಬಲ್ಲ. ಏನೇ ಗೊತ್ತುಂಟು, ನಾನ್ ಅಲ್ಪ ಅಜ್ಜಿ ఒక పుల్లి పాతర ಒಂದಿತ್ತೀರ ಅವಿನ ಮೀಡಿಯಂ ಅಲ್ಪಲಿ ಖುಷಿ ಇಟ್ಟಲ್ಲಿ ಇರ್ತದಿಲ್ಲ ಐಕೆ ಅಂಪಂಡೆ ಆಗಲ್ಲ ಪ್ರೈವಸಿ ಮ್ಯಾಟರ್ ಆಪುಂಡು ಅಗಲ್ನ ಉಂದೆಟ್ಟುಲ್ಲೇರು ಐಕ್ ಮೋಲ್ ಬಂತೀನಿ ಒಳ್ಳಿಗೆ ವ್ಲಾಗ್ ಮಲ್ಪ್ಲೆ ಅಂಚ ಪೂರ ವ್ಲಾಗ್ ಮಲ್ತು ಪಾಡ್ರೆ ಆಪುಜಿ ಅವೇನ್ ಬ್ರೈಟ್ ಪಾಡ್ರ ಮ್ಯಾಟರ್ ಆಪುಂಡು ಅವೇನ್ ಪೂರ ಪಾಡೊಡ್ಚಿಂದು ಬಂದು ಸೀದಾ ಪೋಯೋಲು ಡ್ರೆಸ್ ತೆಗ್ದು ಕೊಡ್ತಿಲ್ಲ ನೋಡಿ. ಇಲ್ಲಿ ಇವರಿದ್ದಾರೆ, ನನ್ನ ಹತ್ರ ಕೇಳಲಿಕ್ಕಿಲ್ಲ. ಹಾಗಾದ್ರೆ ಅವರಿದ್ದಾರಲ್ಲ ಜೀಜು, ನಾನ್ ಜೀನ್ಸ್ ಐಟೆ ಕುಡೋರ ರಿಪೀಟ್ ಮಾಡ್ತಾರೆ. ದಾದಾ ದಾದಾ ಜೀನ್ಸಾ ಈ ಇಜ್ಜಿ ಪೋಪನಿಜ್ಜ ಖಾಲಿ ತೂತು ಪೋರೆ ಬತ್ತೀನಿ ಜುಡಿಯೋಗು ಇಜ್ಜು ಮರ್ಲಾಟೋರ್ಜಿ ದೀಪರ ಅಡ್ಡು
ನೆತ್ತ ಕೊಡ್ಲಿಕ್ಕಿಲ್ಲ ಪೊಕ್ಕಡಿ ಚಂದೆ ಒಂಜೊಂಜಿ ತೂಪಿನಿ ಅವು ತೆತ್ತ ನೋಡು ಒಂದು ತೆತ್ತ ನೋಡು ಆಗಲ್ಲ ಮಗಲ್ಲ ಹಂಗಿಲ್ಲ ಯಾವ್ದು ಸಹ ಚಂದ ಇಲ್ಲ. మేడం షాపింగ్ అండి షాపింగ్ పోపిందులా గ్యాలరీ ఆండు పోయి అన్నదా అలెజ్జి అనదా వాళ్ళు తెత్తందా అనదా ఏస్ పోపిన స్టైల్ తులేను పోపిందులాలు పోపింది ఇప్పుడు ಒಂಜೊಟ್ಟಿಗೆ ಇಂತೆ ಮನ್ಸ್ಲೆ ಕಾಲ್ ಇವತ್ತು ದಾಲ್ ಸಿಗ್ನೇಚರ್ ಸಿಗ್ನೇಚರ್ ಅಲ್ಲ ಮುಳ್ಳು ಎತ್ತಂಡೆ ಮುಟ್ಟು ತರಕಾರಿಗೆ ಇವರಿಬ್ರು ನನ್ನನ್ನು ಮರ್ತೆ ಬಿಟ್ಟಿದ್ದಾರೆ ಮಾರೆ. ಹೋಗುದು ನೋಡಿ ಅಂತೆ. ಹೋಗುದು ನೋಡಿ ಏತು ಪುಸ್ತಕ ಗಡ್ಡೆ ತೊಂಡಲ ರೋಡ್ ಸೈಡ್ ಅಂತ ತೊಡಂಡು ನೀವು ಬ್ಯಾಂಗ್ಳೂರು ಪಾರ್ಕಿಂಗ್ ಜಾಗ ಪೂಜಿ ಇದು ಒಂದು ಪುರ ಉಂಟು ಜರ ಮುಂಡು ದಾದ ಅಲ್ಪ ಬ್ಯಾಂಗ್ಳೂರು ಪಾರ್ಕಿಂಗ್ ಜಾಗ ತಿಕ್ಕಿಚ್ಚು ದಾಳ ಮಲ್ಪಲೆ ಟಚ್ ಈಗ ನಾವು ಕ್ಯಾಂಪ್ ಎಲ್ಲ ತಕೊಂಡೋಗ್ಲಿ ಕ್ಯಾಂಪ್ ಜ್ಯೂಸ್ ಗುಲಾಬ್ ಜಾಮೂನ್ ಎಲ್ಲ ತಕೊಂಡ್ ಬಂದ್ವಿ ಅಲ್ಲಿ ಅಂಗಡಿ ಅವರು ಹೇಳಿದ್ರು ನೀವು ಜೀಜುಗೆ ಹೇಳಿದ್ರು ನೀವು ಯಾವಾಗ ಸಹ ಬರುವಾಗ ಮಳೆನೆ ಬರುದು ಅಂತ. ಅದಕ್ಕೆ ಜೀಜು ಹೇಳಿದ್ರು ನಾ ಬರ್ಲಿಲ್ಲ ಅದಕ್ಕೆ ಅದು ನಿಮ್ಮ ತಮ್ಮ ಹಾಗಾದ್ರೆ ಅಂತ ಹೇಳಿದ್ರು. ಹೌದೌದು ನನ್ ತಮ್ಮ ಅದೇ ಅವನು ಇದು ಕಾರ್ನೆಟ್ ಐಸ್ ಕ್ರೀಮ್ ಫಸ್ಟ್ ತಿಂತಾನೆ ಕಾರ್ನೆಟ್ ಐಸ್ ಕ್ರೀಮ್ ಫಸ್ಟ್ ತಿಂತಾನೆ ಮತ್ತೆ ಹೇಳ್ತಾನೆ ಮತ್ತೆ ಕಾಲ್ ಮಾಡ್ತಾನೆ ಮನೆಗೆ ಇದು ಎಂತ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತರ್ಬೇಕಾ ನಾನು ಅದಕ್ಕೆ ಮತ್ತೆ ಹೇಳ್ತಾರೆ ತನ್ನಿ ಇವನು ಫಸ್ಟ್ ಎಲ್ಲ ಐಸ್ ಕ್ರೀಮ್ ತಿಂದಾದ್ಮೇಲೆ ಮತ್ತೆ ಕೇಳಿದ್ರು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತರ್ಬೇಕು. ನಂದಿನಿದೆ ಬನ್ನಿ ಪ್ರಾಮಿಸ್ ನಂದಿನಿದೆ ಬನ್ನಿ ಐಸ್ ಕ್ರೀಮ್ ಕೊಡ ಫೋನ್ ಮಾಡ್ತಾರೆ ಫ್ಯಾಮಿಲಿ ಪ್ಯಾಕ್ ಕೋಟ್ ಹಾಕೊಂಡು ಬರ್ತಾರೆ ಸ್ವೇರ್ ಐ ಉಂಡೆ ಅಲ್ಲ ಕನ್ನದೆ ಬನ್ನಿ ಅಲ್ಲಿ ಫಸ್ಟ್ ತಿಂತೀನಿ ಐಸ್ ಕ್ರೀಮ್ ಅಲ್ಲಿ ಫಸ್ಟ್ ತಿಂತೀನಿ ಬೊಕ್ಕ ಇಲ್ಲ ಅದು ಫೋನ್ ಮಾಡ್ತಿಕೊಂಡು ಫ್ಯಾಮಿಲಿ ಪ್ಯಾಕ್ ಬೋರ್ಡ್ ಅದು ಬೋರ್ಡ್ ತಿನ್ನಂದಾಗ ಪನರಪ್ಪು ಆಗಲ್ಲ ಬಂಜಿ ಪಾಡ್ದು ಬೊಕ್ಕ ಕೇಂಡದು ಬೊಕ್ಕನಿಗಲೆ ಕನ ಪೂಜೆನ ಪಾಪಾಯಿ ಕನಪಿ ಇಲ್ಲ ಕೂಡ ಇರೋ ಪಾಲುಗಳೆಲ್ಲ ಹೇಳ್ಪೋರು 3 ಜನ ತಪ್ಪು ಕಮ್ಮಿ ಮಾಡ್ಬೋಡವ ಸೀರಿಯಸ್ಲಿ ಸುಳ್ಳತ್ತು ಕರೆಕ್ಟ್ 6 ಅಂಚನೆ ಪಂಡೆ ಎಂಕುಲ ಐಕೆ ನಿನ್ನಡ ಬತ್ತ ಅಂಚನೆ ಬನ್ನಿ